Eka. Untuk mana ada bocil? Running. ನೀರು ಕೂಡ ಜೊತೆನಾ ಅಣ್ಣ ಒಂಚೂರು ಕೈ ತೆಪ್ಲೆ ಕೈ ಅತ್ತ
Stand on it. Mike, mixer. Okay, we'll mixer ಮಾತ್ರ. ಲೂಸ್
ಗಣಪತಿ ಪರಮಾತ್ಮನೇ ನಮಃ ಮನಸೋ ಅಪೇಕ್ಷ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾಯ ಪಟ ಪೂರ ಕೊಂಡ್ಬ ದೀವ ಡಾಬು ದೀವಂಜನ ಪಟ ಮೂಲೆ ಇದು ಹೋಗ್ತೀನಿ ಕೊಂಡ್ಬ ಬೆಲೆ ಪಟ ಪೂರ ಅವಳೇ ದೀಪಿನಿ ಅದೇ ದೀಪಿನ ಒಂದು ದಿಗಾಟ್ ಬಂತಲ್ಲ ಕೊಂಡ್ಬ ನೋಡ್ತೀನಿ ఉందా బొక్క ఉరిది ఉందా అంచ ఉరిదిరా అన్నరడ్డు ఫోటో గుర్దు బొక్కదల విసర్జన కొనుకోలే ఇదిల పండ మూడు దీత కొండ మూಲೆ ಆತು ಅನ್ನ ಬೊಕ್ಕ ಮೂಲೆಗೆ ದೂರು ಗುಳು ಪೂರ ಗುಳು ಅವ ಲಾಸ್ಟ್ ಟೈಮ್ ಇಡ್ಲ ಇತ್ತಿ నేను ಪೂರ ನಮ್ಮ ನೀರು ವಿಸರ್ಜನೆ ತುದೆಕ್ ಪಾಡ ಹಿಂಗ ಪಾಡ ತುದೆಕ್ ಪಾಡ ಗುರ್ದು ಪೋಯ ಬಂದಾಗ ಐಟ್ ದೂರು ಗುಳು ಅದು ಒಂದೇ ಉಲಯ ಹೋಗಿ ಹೋಗ್ತಾ ಅಂಕಿದ ವ್ಯವಸ್ಥೆ ಅವರು पण आणखी जीवन राहतो ಖಾಲಿ ಒಂಜಿ ಫೋಟೋ ಮಾತ್ರ ನಮ್ಮ ಓಲ್ಡ್ ನಮ್ಮ ತಾಂಬೂಲ ಪ್ರಶ್ನೆ ಇಡ್ಲ ಬೈದಿನ ಹೆಚ್ಚೇನೆ ನಮ್ಮ ಒಂಜಿ ಫೋಟೋ ಮಾತ್ರ ಹೊಸತ್ ಮಲ್ಚಿನ ತೆಗೆದಿವು ಆಯ್ತು ದಾಂದು ಅಲ್ಲಿ ದೇವರಡ್ಡೆ ಪ್ರಸಾದ ಕೊರಿಯಲ್ಲ ಆಮೇಲೆ ವಿಸರ್ಜನೆ ಕರ್ಕೊಂಡು ಅವ್ರು ಅಡ್ಡ ಪಟ ಮೂಜಿ ಪಟ ದೇವರ ಅವಕಾಶ ಮಂತು ಕೊರಿಯಲ್ಲ ಅವಕಾಶ ಮಂತು ಕೊಡ್ತಿಯಲ್ಲ ಪಿರವಡ ಅಥವಾ ದಾಂದುನಲ್ಲ ಮಲ್ಲ ಪಟ ನಾನು ಸಂಕಲ್ಪದಾರು ಮಿಲೆ ಬರಲಿಯಾ ಪೂಜೆ ಸರಿ ಹೌದು ಮಾತಿನ ಸಹ ದೇವರ ಪ್ರಾರ್ಥನೆ ಬಂತು ದೇವರನ್ನ ಮೂಲ ಬಿಂಬ ಐದು ಪಕ್ಕ ಸತ್ಯನಾರಾಯಣ ದೇವರ ಪಟ ಒಂದಿನ ಗಂಟೆ ನಮ್ಮ ಅವನು ಕೊಂಡ್ಬೋದು ಸಂಕಲ್ಪ ಪಕ್ಕ ಮೂಜಿ ಪಟ ಅದ ಮೂಜಿ ಪಟ ಜಲಾದಿ ಕೊಂಡ್ಕೊಂಡು ನಮ್ಮ ಸಂಕಲ್ಪವಂತ ಪಂಚಾದಿ ಚಿತ್ತ ದೇವತಾ ಸಾನ್ನಿಧ್ಯ ಪೂರ ನೀತಿ ಐಕ್ಯ ಅವರು ದೇವರು ಅದು ನಂಗೆ ವಿಸರ್ಜನೆ ಎಟ್ಟೆ ಪ್ರಸಾದ ಕೊರಡು ಎಟ್ಟೆ ಪ್ರಸಾದ ಕೊಟ್ಟು ಮೂಜಿ ಪಟ್ಟಣ ವಿಸರ್ಜನೆ ಅಂದ್ರೆ ಸಂಕಲ್ಪ ಅಂತದೆ ನಾಟ್ಯ ಪ್ರಾರ್ಥನೆ ಅಂತಲೇ ದೇವರೆಟ್ಟೆ ಪ್ರಸಾದ ಕೊರಡು ನಮಗೆ ரெண்டு 7 மஞ்சொண்ட 7 ஐந்து புறாண்டி 10 ಉಂಡ ಈ ಕೆಲಸ ಉಂಟು ಈ ಪೂಜೆದ ಬಗ್ಗೆ ಈ ಉಡುಪಿ ಮುಖ್ಯ ಪ್ರಾಣ ದೇವರಿಗೆ ರಂಗ ಪೂಜೆ ಕೊಡ್ತಾರೆ ಸಂಗಮ ಅಂತ ರಂಗ ಪೂಜೆ ಇಂಕಿರತ್ನ ದೇವರೇ ನಂಗೆ ಸಾನ್ನಿಧ್ಯ ಗುಡುಗೊರಡು ನಂಗೆ ಈ ಎರಡು ಪ್ರದೇಶ ಸಂಗಮ ರಂಗ ಪೂಜೆ ಅದೊಂದು ಚಾನ್ಸ್ ಕಡೆದೊಂದು ಚಾನ್ಸ್ ಉಂಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮುಖ್ಯ ಪ್ರಾಣ ದೇವರೇ ಐಕ ಅನುಗ್ರಹ ಉಂಟು ಮುಂಜಿ ರಂಗ ಪೂಜೆ ಎಂತ ಬಗ್ಗೆ ಮುಕ್ಕೋರು ನಮ್ಮ ಈ ಪಡದ ಬಗ್ಗೆ ರಂಗ ಪೂಜೆ ಅಂತ ಪ್ರಸಾದ ಪಾಡು ಐದು ಪಕ್ಕ ಸಂಜೆ ಕಾಣದೆ ಮಾತೆಲ್ಲ ಪಟ್ಟಣದ ಅವತ್ತು ಪ್ರಾಣದೇವತೆ
ಮುಗಿದು ಬೆಳಿಗ್ಗೆ ದಿನ ಬೋಡಿತು ಒಂದು ಜೀವನದಲ್ಲಿ ಹಾಕಿದ್ದಾನೆ 2-3 ದಿನ ಅವಕಾಶ ಮತ್ತೆ ಪ್ರಸಾದ ಮುಖಾಂತರ ಜನ ಸಂಕಲ್ಪ ಮಾಡ್ಕೊಂಡು 2 ಪ್ರಸಾದ ಕೊರಿಗೆ ಅಂಡ್ ತನ್ನ ಸಂಶಯ ಇದೆ ಅವನು ಪ್ರತಿನ ಹಾಕೊಂಡು ಆ ಸಂಜೆ ಆಗೋದು ಅವ ಸಂಜೆ ಆಗಲಿ ದೇವ ಕೊನೆ ಆಡೋದು ಅವನು ಪೂಜೆ ಹಾಕೊಂಡು ಹೋದ
दगमगमरुदसैतमानास्तेविनाकां चातुराष्ट्राङ्केतमालां नरशिरज्ञापयित कालं कालान्धकारं सुरगणन्वितं क्षेत्रपालं नमामि क्षेत्रपालाय नमः प्रार्थनां समर्पयामि ಸರ್ವರೀತಿಯ ರಕ್ಷಣೆ ಭಕ್ತರಿಗೆ ಅತಿಥ್ಯ ದೇವರಿಗೆ ವಿಶೇಷ ಎಲ್ಲ ದೇವರ ಪ್ರತಿಷ್ಠಾಪನಾ ಉದ್ದೇಶವನ್ನು ದೇವರಿಗೆ ಆಯಾಯ ಸ್ಥಾನಗಳ ದತ್ತ ದೇವರ ಮಾತನ್ನ ಸಂತೋಷ ಬೇಕಾಗುತ್ತಂದು ದಶದಿಗ್ಗದ ಉದಯದಿಂದ ರಕ್ಷೋಪದ ವಿಷಾದಾಗಿ ವಿವಾಹಿತ ಶಾಂತ್ಯಕ ರಕ್ಷಾ ಕವಚ ಈ ಜಾಗದ ದೈವಿಕ ಸಾನ್ನಿಧ್ಯವಂತೆ ಮುಕ್ಕೊಂಡು ಇಂಚರ ಈ ಜಾಗದ ಎಡ್ಡೆಡ್ಡ ಸಂಕಲ್ಪ ನಡೆದು ನಿಂತಂದು ಈ ಜಾಗದ ಕೀರ್ತಿನ ಬೆಳಗಾವುದು ಸಕಲ ಇಷ್ಟಾರ್ಥನೆ ಆ ದೇವರ ಪರಿಪೂರ್ಣವಾದ ಅನುಗ್ರಹವನ್ನು ರಕ್ಷಣೆ ಕಾಪಾಡುವಂತೆ ದೇವರ ಪ್ರಾರ್ಥನೆ ಕ್ಷೇತ್ರಪಾಲಾಯ ನಮಃ ಮೃತಾಭಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ सानिध्य सदा सदा अंतर्बहि परि अधस्थित सर्वबाधानाकर्षाकर्ष उच्चाट उच्चाट समस्त भक्तजनान् रक्ष रक्ष स्वाहा ನಿಮ್ಮ ಒಂದು ಕಿತ್ತನೆ ಪಟ ಎಲ್ಲ ಕಾಣೆ ಕಂದದ್ದು ದಿವಲಿ ಇತ್ತು ಪ್ರಸಾದ ತೂಕ ಬಂದ ಕಿತ್ತನೆ ಪಟ ಆಗ್ಬಿಡ್ರ ಎಲ್ಲ ವರ್ಮ ಗಂಟೆ ಎರ್ಮ ಎಡ್ಮನೆ ಕಡೆ ನಂಗೆ ತಿಗಂಡ ಈ ಪಟ ಡ್ಯಾಮೇಜ್ ಆಗ್ತದೆ 5 ವರ್ಷ ಹೊಟ್ಟೆ ಹೋದ್ರು ಕಿತ್ತನೆ ಪಟ ನಮ್ಮ ಪ್ರತಿಷ್ಠೆ ಏನೇ ಗೊತ್ತಿಲ್ಲ ಯಾವತ್ತು ಗಂಟೆಗೆ ಓಪನ್ ಆಪಣ
ಬಿದೆಡ್ದೀಕ ಆಣ ದೇವರ ಎತ್ತೋಡು ಮಾತ್ರ ಕಣ್ಣಿಡಿಂಚದು ಎತ್ತೋಡು ಇವಾಗ ಸತ್ಕಾರ ಅದೇ అయితే ನಮ್ಮ ಒಂದೇ ಗರ್ಭಗುಡಿ ಆಪೇಲಿ ಬೇಲ್ಡ್ ದೀಪ ಉಂಟು ನಮ್ಮ ಮಂದಿರ ದೀಪ ಆಪೆ ಸೈಡ್ ಈಪೆ ಸೈಡ್ ತಾಲ ಒಂದು ದೇವರ ಇದೆ ಗರ್ಭಗುಡಿ ಇದೆ ಗರ್ಭಗುಡಿ ಗೋಡೆ ಗರ್ಭಗುಡಿ ಇದೆ ಗೋಡೆ ಕಾಣತಿಕ್ಕ ಅದು ಮಾಡೋದು ಕಾಣದ ಇತ್ತು ಕೂತು ಓಡೋದು ಅದಂತ ಸೈಜ್ ದಿಕ್ಕ ಸೈಜ್ ಮಲ್ಲೇಜಿ ದೀಪ ದೀಪ ಒಂದು
ನಾಯಕದ ಹನುಮಂತನ ಅವನ ಪದ್ಯಮನು ಲೈಟಿಂಗ್ ತಗೊಂಡು ಓ
ಶ್ರೀರಾಮಚಂದ್ರಾದಿನಿ ದೇಶವಂತರಹಿತ ಸಂಚನಾ ಸಂತ ನಿರ್ಭಯ ಅಪತ್ರಾಪತ್ರಣ ಸಂತೋ ಭದ್ರಣ ಸಂತ ಭದ್ರಣ ಸಂತೋ ಜೀವಂತ ಶರದರ್ಶನ ಕರ್ತಯಾವರಾಸ ಸರ್ವಾಪಚಾರ ಪೂಜಾ ಸಮರ್ಪಯಾಮಿ ಮನೋಜವಂ ಮಾರುತಪುತ್ರವೇಗ ದೇವೇಂದ್ರಿಯಂ ಉದ್ಯಮದಾವರಿಷ್ಠಂ ವಾದಾತ್ಮಜಮಾನಯೋತ್ತಮಜ್ಞಂ ಶ್ರೀರಾಮದೂತಮಸ್ತದಾಮಿ ಹನುಮತ್ತೇ ನಮಃ ಮನಸೋಬಿಟ್ಟ ಪ್ರಾರ್ಥನೆಯನ್ನು ಸಮರ್ಪಯಾಮಿ ಈ ದೇವರ ಸನ್ನಿಧಾನ ಪ್ರತಿಷ್ಠಾ ಮಾಡ್ಕೊಂಡು ಈಗ ಅಧಿವಾಸ ಪ್ರಕ್ರಿಯೆ ದೇವಸ್ಥಾನ ರಥೋತ್ಸವ ಪೂರ ಹೋಯ್ತದೆ ಮಂಗಳತನ ಹೋಯ್ತದೆ ಗೊಕ್ಕ ಒಂದು ಶಯನೋತ್ಸವ ಅಂತ ನಮ್ಮ ಮಲ್ಪ ಒಂದು ಅದಕ್ಕೆ ನಾಟ ದೇವರಿಂದ ಜಪುಡಾದೀಪೆ ಅಂಚಿನ ಕ್ರಮ ದೇವರಿಂದ ಹೇಗೆ ಜಪುಡಾವುದಕ್ಕೆ ನಾಟ ನಂಕು ಕೊಟ್ಟು ನಿದ್ರೆ ಬರೋದು ನಾಟ ಇಡೀ ಒಂದು ದಿನ ದೇವರು ಸುಕೊಟ್ಟು ನಿದ್ರೆ ಮಾಡ್ಕೊಡು ಐದು ಓಡಾದ ಇಡೀ ನಮ್ಮ ದೇವರನ್ನು ಕೊಟ್ಟು ಜಪುಡಾದೀಪೆ ಐದು ದಾನಕ್ಕೆ ನಾಟ ಇದು ಪೂರ ವ್ಯವಸ್ಥೆ ಐದು ನವಧಾನ್ಯಗಳು ನವಗ್ರಹ ದೇವತೆಗಳ ಪ್ರಾವಾಹನ ಮಾಡ್ತದೆ ಧಾನ್ಯ ಆದಿವಾಸ ಈಗ ಬಾರ ಅಡಿಟ್ಟು ಬಾರ ಅಂಜನೆ ಹರಿ ಇದನ್ನು ಪೂರ ಹಾಸಿಗೆ ಕಣವ ಸೃಷ್ಟಿ ಮಾಡ್ತದೆ ಅವೇನು ಪೂರ ಆದಿವಾಸ ಮಾಡ್ಕೊಂಡ ಚಿಂತನ ಪ್ರಕ್ರಿಯೆ ಐದು ದಾನಕ್ಕೆ ನಾಟ ಐದು ಬಕ್ಕ ರತ್ನಾದಿವಾಸ ನವರತ್ನ ಪೂರ ಪಾಡ್ದು ರತ್ನಾದಿವಾಸ ಅಂತ ಮಾಡ್ಕೊಂಡು ಐದು ಬಕ್ಕ ಧಾನ್ಯಾದಿವಾಸ ಅಂತ ಮಾಡ್ಕೊಂಡು ಐದು ಪುಷ್ಪಾದಿವಾಸ ಅಂತ ಮಾಡ್ಕೊಂಡು ಐದು ಬಕ್ಕ ಕಲಶಾದಿವಾಸ ಅಂತ ಇಚ್ಚ ತೀರ್ಥೋಡು ದೇವರ ಸನ್ನಿಧಾನ ಸೃಷ್ಟಿ ಮಾಡ್ತದೆ ಐದು ದೇವರನ್ನ ಶಯನೋತ್ಸವ ಇನ್ನೇನು ಪೂರ ನಾವು ಮಾಡ್ತಿರೋದು ನಾಟ ಇನಿ ದೇವರು ಇನ್ನಿಟ್ಟು ಎಲ್ಲ ಮಠ ದಾದ ನಮ್ಮ ಟೈಮ್ ಕೊಡ್ತಾ ಪಂಚಾಂಗದ ಟೈಮಿಂಗ್ 9 ಚಿಲ್ಲರೆಯ ಟೈಮಿಂಗ್ ದಾದ ಉಂಟು ಆದ ಕೊಟ್ಟು ಮಟ್ಟ ದೇವರು ಸುಖ ನಿದ್ರೆ ಪುನಃ ಚಿತ್ರ ಕ್ರಮ ಐದು ಮಕ್ಕ ದೇವರ ನಿದ್ರೆ ಹೆಚ್ಚಿಗೆ ಅಂಕ ನಿದ್ರೆ ದೇವರು ನಮ್ಮನ್ನು ಕಾಪಾಡು ಇನಿ ನಮ್ಮ ಒಂದು ದಿನ ದೇವರನ್ನು ಕಾಪಾಡುವುದು ಲೆಕ್ಕ ಎಲ್ಲೆರಡು ದಿಚ್ಚಿ ದೇವರು ನಮ್ಮನ್ನು ಕಾಪಾಡು ನಂಗೆ ತಾಳ್ಮೆ ಹಚ್ಚಿ ನಮ್ಮ ಇದ್ದೇನೆ ಹಾಕೊಂಡು ನಾ ಎರಡು ಕೋತ ಹಾಕೋದು ಅದು ಹಾಕೋದು ಅಂದ ದೇವರನ್ನ ಈ ಸಾನ್ನಿಧ್ಯ ಚಿಂತನೆ ಮಾಡಿಕೊಂಡು ಉಪ್ಪುನ ಚಿಂತನ ಕ್ರಮ ಐದು ಕೂಡ ಅದೇ ಶಯ್ಯಾದಿವಾಸ ಅಂಚಾದ್ರೆ ಹನುಮಂತ ದೇವರು ಇವರು ಪೂರ ಸಂತೋಷದ ಸ್ವೀಕಾರ ಮತ್ತು ವಿಶೇಷವಾದ ಮರ್ದಿನ ಚಿಂತನ ಅಧಿವಾಸ ಪ್ರಕ್ರಿಯೆ ದೇವರನ್ನ ಕಡೆಗೆ ನಂಗೆ ಒಂದು ವರ್ಷ ಬಂದ 355 ದಿನ ಅಂಡ ದೇವರನ್ನ ಕಡೆಗೆ ಒಂಜಿ ದಿನ ಬಂದ ಅಂಡ ಒಂಜಿ ವರ್ಷಕ್ಕೂ ಸಮಾಗೆ ಅಂಚಾದ ನಮ್ಮ ದೇವಸ್ಥಾನಗಳು ನಿತ್ಯದ ಉತ್ಸವ ಮಲ್ಪುರ ಚಿತ್ರ ನಂಗೆ ಪುಣ್ಯ ತೆಕ್ಕೊಂಡು ನಂಗೆ 355 ದಿನ ವರ್ಷ ದೇವರಿಗೆ ಒಂದು ವರ್ಷ ಬಂದ ಒಂಜಿ ದಿನ ಸಮ ನಿತ್ಯದ ದೇವರನ್ನು ಆರಾಧನೆ ಮಲ್ಪುರ ಚಿತ್ರ ಕ್ರಮ ಅಂಚಾದ ಮಲ್ದಿನ ಚಿತ್ರ ಅಧಿವಾಸ ಪ್ರಕ್ರಿಯೆ ದೇವರನ್ನ ಚಿತ್ರಕ್ಕೆ ಬರ್ತದೆ ಎಲ್ಲದ ಪೊರ್ತುಡು ಕಾಣೆದ ಪೊರ್ತುಡು ದೇವರು ಪೊರ್ತುಡು ನಿದ್ರೆ ಹಿಡಿದು ಸುಖ ಪ್ರತಿಷ್ಠೆಯನ್ನು ಹೊಂದೊಂದು ನನ್ನ ಮಿತ್ರಕ್ಕೆ ನಮ್ಮ ಆರಾಧನೆ ಮಲ್ಪನಾಗ ನಮ್ಮ ಮತ್ತು ನಡೆಗೆ ಕೈ ಮುಗಿದು ದೇವರ ಪ್ರಾರ್ಥನೆ ಮಲ್ಕಂದಯ್ಯ ನಂಗೆ ಆದ ಪೂರ ಅನುಗ್ರಹ ಮಲ್ಪಾರೆ ದೇವರ ಶಕ್ತಿ ಪೂರ ನಂಗೆ ಅನುಗ್ರಹ ಕೊಡ್ತೀವಿ ಚಿತ್ತಿನ ವೀರಾಂಜನೇಯರ ಪ್ರಾರ್ಥನೆ ಮಾಡ್ಕೊಂಡು ಮಲ್ದಿನ ಚಿತ್ತಿನ ಅಧಿವಾಸ ಪ್ರಕ್ರಿಯೆ ಅವು ಪೂರ ದೇವರು ಕೊಟ್ಟುಡು ಸ್ವೀಕಾರ ಮಾಡ್ತದೆ ಸುಖ ನಿದ್ರೆ ಈತ ಹಿಡಿದು ಎಲ್ಲ ಮಠ ಸುಖ ನಿದ್ರೆ ಹಿಡಿದು ನಂಗೆ ಪೂರ ಅನುಗ್ರಹ ಮಾಡ್ತಾರೆ ನಡುಪಡ ಹಾಕೊಂಡು ಬಂದು ಆಂಜನೇಯ ಸ್ವಾಮಿ ಮಾತನ್ನ ಶ್ರದ್ಧಾಭಕ್ತಿ ಪೂರ್ವಕವಾದ ಪ್ರಾರ್ಥನೆ ಮಾಡ್ಕೊಂಡು ಮನೋಜವಂ ಮಾತಾತ್ಮಜಂ ಮಾನರ ಯೋಗಮುಖ್ಯಂ ಶ್ರೀರಾಮದೂತಂ ಸರದಾನಮಾನಿ ನಮಸ್ತೆ ಪ್ರಾರ್ಥನಾಯ ಸಮರ್ಪಯಾಮಿ ಗೋವಿಂದ ಗೋವಿಂದ jo
ಐಟು ಉಂಟು ಐಟು ನೆಟ್ಟು ನೀವು ನೆಟ್ ರೆಕಾರ್ಡ್ ಒಂದು ಐಟು ಉಂಟು ಐದು ರೆಕಾರ್ಡ್ ಒಂದು ಚೇಂಜ್ ಅಂತ ಫಸ್ಟ್ ನಾವು ಚೇಂಜ್ ಮಾಡ್ತೀನಿ ನಾನು ನೆಟ್ ಪ್ಲೇ ಮಾಡ್ತೀನಿ ನೆಟ್ ಎಂಡ ನೆಟ್ ಪ್ಲೇ ಹಾಂ ಐಟು ಪ್ಲೇ